ಮುಖದಲ್ಲಿರುವ ಶ್ರೀನಿವಾಸ್ ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ ವಿಭಾಗವನ್ನು ಲೋಕಸಭಾ ಸದಸ್ಯರಾದ ನಳಿನ್ ಕುಮಾರ್ ಕಟೀಲ್ ಅವರು ಉದ್ಘಾಟಿಸಿದರು. ಕೋವಿಡ್ ಸೋಂಕಿನ ಹಿನ್ನೆಲೆಯಲ್ಲಿ ಮುಖದಲ್ಲಿರುವ ಶ್ರೀನಿವಾಸ್ ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ ವಿಭಾಗವನ್ನು ಉದ್ಘಾಟಿಸಲಾಯಿತು. ಎಮರ್ಜೆನ್ಸಿ ಮೆಡಿಸಿನ್ ವಿಭಾಗದ ಒಳಗೆ ಹಳದಿ, ಹಸಿರು, ಕೆಂಪು ವಿಭಾಗಗಳಿವೆ. ರೋಗಿಯ ರೋಗ ಸ್ಥಿತಿಗೆ ಅನುಗುಣವಾಗಿ ಬೇರೆ ಬೇರೆ ವಿಭಾಗದಲ್ಲಿ ಹಾಕಲಾಗುವುದು. 31 ಬೆಡ್ಗಳನ್ನು ಹೊಸದಾಗಿ ಕೋವಿಡ್ಗೆ ಸೇರ್ಪಡಿಸಲಾಗಿದೆ. ಇದರಿಂದ ಆಸ್ಪತ್ರೆಯಲ್ಲಿ ಒಟ್ಟು 81 ತೀವ್ರ ನಿಗಾ ಘಟಕ ಬೆಡ್ಗಳನ್ನು ರೋಗಿಗಳ ಸೇವೆಗೆ ಕಾಯ್ದಿರಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಕುಲಾಧಿಪತಿ ಹಾಗೂ ಎ ಶಾಮರಾವ್ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಸಿಎ ರಾಘವೇಂದ್ರ ರಾವ್ ಅವರು ಶುಭ ಕೋರಿದ್ರು. ಇದೇ ವೇಳೆ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಆಸ್ಪತ್ರೆಯ ಸೇವೆಯ ಕುರಿತು ಶ್ಲಾಘಿಸಿದರು. ದೇಶದಲ್ಲಿ ಕೋವಿಡ್ನ 1ನೇ ಅಲೆಯಲ್ಲೂ ಬಹಳ ಸೇವಾ ಕಾರ್ಯವನ್ನು ಮಾಡಿರ್ತಕ್ಕಂಥ ಸಂಸ್ಥೆ. 2ನೇ ಅಲೆ ಬಂದಾಗಲೂ ಸರ್ಕಾರದ ಬೇಡಿಕೆ ಹಾಗೆ 50% ಬೆಡ್ಗಳನ್ನು ಬಿಟ್ಟುಕೊಟ್ಟು ಕೋವಿಡ್ನ ಸಂತ್ರಸ್ತರು ಯಾರಿದ್ದಾರೆ ಅವರಿಗೆಲ್ಲ ಚಿಕಿತ್ಸೆಯನ್ನು ಕೊಟ್ಟಿರ್ತಕ್ಕಂಥ ಸಂಸ್ಥೆ. ಇವತ್ತು ಈ ಸಂಸ್ಥೆಯಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ ವಾರ್ಡನ್ನು ಇವತ್ತು ಉದ್ಘಾಟನೆ ಮಾಡಬೇಕಂತ ಕೆಲಸ ಮಾಡಿದ್ದಾರೆ. 3 ಝೋನ್ಗಳನ್ನು ಮಾಡಿದ್ದಾರೆ. ಗ್ರೀನ್, ಯೆಲ್ಲೋ ಮತ್ತು ರೆಡ್ ಝೋನ್. ಯಾವ ಚಿಕಿತ್ಸೆಗಳನ್ನು ಕೊಡಬೇಕು ಅನ್ನೋದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಯೋಚನೆ ಮಾಡಿರ್ತಕ್ಕಂಥ ವಿಭಾಗ ಅದು. ವಿಶೇಷವಾಗಿ ಇವತ್ತು 80 ICUಗಳಿರ್ತಕ್ಕಂಥದ್ದು. ಈಗಾಗಲೇ ಕೋವಿಡ್ಗೆ ಸುಮಾರು 30 ICUಗಳನ್ನು ಈ ಸಂಸ್ಥೆ ಬಿಟ್ಟುಕೊಟ್ಟಿದೆ. ಹೀಗೆ ಇಲ್ಲಿರ್ತಕ್ಕಂಥ ಎಲ್ಲ ಮೆಡಿಕಲ್ ಕಾಲೇಜುಗಳ ಸಹಕಾರದಿಂದ ಇವತ್ತು ಕೋವಿಡ್ ನಿಯಂತ್ರಣಕ್ಕೆ ಮಂಗಳೂರಲ್ಲಿ ಅವಕಾಶಗಳಾಗಿದ್ದಾವೆ. ಇವತ್ತು ಬೇರೆ ಕಡೆ ಕಂಡಾಗೆ ಬೆಡ್ಗಳ ಕೊರತೆ, ICU ಕೊರತೆ, ವೆಂಟಿಲೇಟರ್ಗಳ ಕೊರತೆ ಯಾಕೆ ಆಗಲಿಲ್ಲ ಹೇಳಿದ್ರೆ ಖಾಸಗಿ ಇಂಥ ಶ್ರೀನಿವಾಸ್ ಮೆಡಿಕಲ್ ಕಾಲೇಜಿನಂಥ ಸಂಸ್ಥೆಗಳು ಸರ್ಕಾರದ ಜೊತೆ ಸಹಕಾರಗಳನ್ನು ಕೊಟ್ಟಿರುವಂತೆ ಯಶಸ್ವಿಯಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿ ಹಾಗೂ ಎ ಶಾಮರಾವ್ ಫೌಂಡೇಶನ್ನ ಉಪಾಧ್ಯಕ್ಷರಾದ ಡಾಕ್ಟರ್ ಎ ಶ್ರೀನಿವಾಸ್ ರಾವ್ ಅವರು ವಹಿಸಿದ್ರು. ಈ ಸಂದರ್ಭದಲ್ಲಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಭರತ್ಶೆಟ್ಟಿ, ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ನ ಡೀನ್ ಡಾಕ್ಟರ್ ಉದಯ್ ಕುಮಾರ್ ರಾವ್, ಸ್ಥಳೀಯ ಕಾರ್ಪೊರೇಟರ್ಗಳಾದ ನಯನ, ಶ್ವೇತಾ, ಶೋಭಾ ಹಾಗೂ ಮೆಡಿಸಿನ್ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಅನಿತಾ ಸಿಕ್ವೇರಾ ಹಾಗೂ ಆಸ್ಪತ್ರೆಯ ಗಣ್ಯ ವೈದ್ಯರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.